ಪ್ರತಿಯೊಬ್ಬರೂ ಕೊರೋನಾ ಬಗ್ಗೆ ಜಾಗೃತಿ ವಹಿಸಬೇಕೆಂದು ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಹೇಳಿದ್ದಾರೆ. ಈ ಬಗ್ಗೆ ಉಡುಪಿಯಲ್ಲಿ ಮಾತನಾಡಿದ ಅವರು, ಕೊರೋನಾ ಬಗ್ಗೆ ಜನರಿಗೆ ಅಸಡ್ಡೆ ಹೆಚ್ಚುತ್ತಿದೆ, ಸಾಮಾಜಿಕ ಅಂತರ ಪಾಲಿಸುತ್ತಿಲ್ಲ. ಹೀಗೆ ಮುಂದುವರಿದರೆ ಕೊರೋನಾ ನಿಯಂತ್ರಣ ಕೈತಪ್ಪಿ ಹೋಗುವ ಸಂಭವವಿದೆ. ಒಮ್ಮೆ ಕೈ ಮೀರಿದರೆ ಹತೋಟಿಗೆ ತರುವುದು ತುಂಬಾ ಕಷ್ಟ. ಆದ್ದರಿಂದ ಯಾರೂ ಕೂಡ ಈ ವಿಷಯದಲ್ಲಿ ಅಸಡ್ಡೆ ತೋರಬೇಡಿ, ಕೊರೋನಾ ನಿಯಮಾವಳಿಗಳನ್ನ ಪಾಲಿಸಿ ಎಂದು ಶ್ರೀಗಳು ಮನವಿ ಮಾಡಿದ್ದಾರೆ. ಅಂತಹ ದುರ್ಘಟನೆಗಳು ನಡೆಯದೇ ಇತ್ತು ಅಂತಂದರೆ ಅದು ಯಾರ ಸಮಸ್ಯೆಯೂ ಅಲ್ಲ ಅನ್ನೋ ರೀತಿಯಲ್ಲಿ ಅಸಡ್ಡೆಯಿಂದ ನಡೆಯೋದನ್ನು ನಾವು ಕಾಣ್ತಾ ಇದ್ದೇವೆ. 10 ಮಂದಿ ಸೇರಿದಾಗ ಗ್ಯಾಪ್ ಮೇಂಟೈನ್ ಮಾಡಿಕೊಳ್ಳೋದು ಇಲ್ಲ, ಮುಖಕ್ಕೆ ಆ ಮುಖಕವಚವನ್ನು ಹಾಕಿಕೊಳ್ಳೋದು ಇಲ್ಲ, ಮೊದಲಾದಂತಹ ನಮ್ಮ ಈ ಅಸಡ್ಡೆಯಿಂದಲೇ ಈ ರೋಗ ಇನ್ನಷ್ಟು ಬೆಳೀತಾ ಇದೆ, ವ್ಯಾಪಿಸ್ತಾ ಇದೆ. ಹಾಗಾಗಿ ಅದನ್ನು ತಡೆದು ನಿಲ್ಲಿಸಬೇಕು ಅಂತಿದ್ರೆ ನಾವು ಎಲ್ಲರೂ ಕೂಡ ಆರೋಗ್ಯ ಇಲಾಖೆ ಸೂಚಿಸಿರುವಂತಹ ಕ್ರಮಗಳನ್ನು ನಾವು ವಿಧಿವತ್ತಾಗಿ ಪಾಲಿಸೋಣ. ಯಾರು ಅಸಡ್ಡೆಯನ್ನು ಮಾಡೋದು ಬೇಡ. ಕೈ ತಪ್ಪಿ ಹೋಯಿತು ಅಂತಂದರೆ ಮತ್ತದನ್ನು ಈ ಸಮಾಜವನ್ನು ಉಳಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಂತಹ ಬಾಧೆಗೆ ನಾವು ಒಳಗಾಗದಂತೆ